ಹಸು ಹಾಲು ಕೊಡುತ್ತಿತ್ತು. ಕೋಳಿಯ ಮೊಟ್ಟೆಯನ್ನು ಮಾರುವುದು. ಹೀಗಿರುವಾಗ ಅವನ ಜೀವನ ಸಾಗಿತು. ಬೆಳಗ್ಗೆ ಬೇಸಾಯಕ್ಕೆ ಹೋಗುವಾಗ ಮೊಟ್ಟೆ ಇಡುವ ಕೋಳಿಯನ್ನು ಮುಚ್ಚಿಟ್ಟು ಹೋಗುತ್ತಿದ್ದನು. ಬಂದ ನಂತರ ಎಲ್ಲ ಮೊಟ್ಟೆಗಳನ್ನು ಎತ್ತಿಕೊಂಡು ಹೀಗಿರುವಾಗ ಒಂದು ದಿನ ಬಂದು ನೋಡಿದನು. ಅವನ ಒಂದು ಕೋಳಿ ಚಿನ್ನದ ಮೊಟ್ಟೆ ಇಟ್ಟು ಬಿಟ್ಟಿದೆ. ಅವನಿಗೆ ಸಂತೋಷವೇ ಪಾರವೇ ಇರಲಿಲ್ಲ. ದಿನವೂ ಅವನ ಕೋಳಿ ಇರುವ ಮೊಟ್ಟೆಗಳನ್ನು ಮಾರಿ ತುಂಬಾ ಹಣ ಸಂಪಾದಿಸಬಹುದು. ಒಂದು ದಿನವೂ ಈ ಕೋಳಿ ಇಡುವ ಮೊಟ್ಟೆಗಾಗಿ ನಾನು ಕಾಯಬೇಕು. ದಿನಕ್ಕೆ ಒಂದೊಂದು ಮಾರುವುದಕ್ಕಿಂತ ಒಟ್ಟಿಗೆ ಕೋಳಿಯ ಹೊಟ್ಟೆಯಲ್ಲಿರುವ ಎಲ್ಲ ಚಿನ್ನದ ಮೊಟ್ಟೆಗಳನ್ನು ಮಾರಿದರೆ ತುಂಬಾ ಹಣ ಬರುತ್ತದೆ ಅಲ್ಲ. ಕೋಳಿಯನ್ನು ಕೊಂದು ಅದರ ಹೊಟ್ಟೆಯನ್ನು ಸೀಳಿದರೆ ತುಂಬಾ ಚಿನ್ನದ ಮೊಟ್ಟೆಗಳು ಒಟ್ಟಿಗೆ ತೆಗೆಯಬಹುದು. ಹೀಗೆ ಅವನಿಗೆ ಆಲೋಚನೆ ಹೊಳೆಯಿತು. ಮನೆಗೆ ಬಂದವನೇ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಹೊಟ್ಟೆಯನ್ನು ನೋಡಿದನು. ಅದರೊಳಗೆ ಒಂದೊಂದು ಚಿನ್ನದ ಮೊಟ್ಟೆಗಳು ಇರಲಿಲ್ಲ. ದಿನಕ್ಕೆ ಒಂದು ಚಿನ್ನದ ಮೊಟ್ಟೆಗಳು ಇರಲಿಲ್ಲ. ನಾನೀಗ ದುಃಖಿತನಾದೆನಲ್ಲ. ದಿನಕ್ಕೆ ಒಂದು ಮೊಟ್ಟೆಯಾದರೂ ಸಿಗುತ್ತಿತ್ತು. ಈಗ ನಾನು ದುರಾಸೆಯಿಂದ ನನ್ನ ಕೈಯಾರೆ